ಸುಳ್ಯದ ಐವರ್ನಾಡು ಗೆಳೆಯರ ಬಳಗದ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಹಾಗೂ ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಆಹ್ವಾನಿತ 12 ತಂಡಗಳ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾವಳಿಯು ಫೆಬ್ರವರಿ 22 ಮತ್ತು 23ರಂದು ಐವರ್ನಾಡಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ. ಈ ಬಗ್ಗೆ ಗೌರವಾಧ್ಯಕ್ಷರಾದ ಎಸ್ಎನ್ ಮನ್ಮಥ ಅವರು ವಿ4 ನ್ಯೂಸ್ಗೆ ಮಾಹಿತಿ ನೀಡಿ, ತಮಿಳುನಾಡು, ಕೇರಳ ಮತ್ತು ಬೆಂಗಳೂರಿನಿಂದ 6 ತಂಡಗಳು, ನಮ್ಮ ಜಿಲ್ಲೆಯಿಂದಲೂ 6 ತಂಡಗಳು ಭಾಗವಹಿಸಲಿದೆ. ಫೆಬ್ರವರಿ 22 ಮತ್ತು 23ರಂದು 18 ಮ್ಯಾಚ್ಗಳ ಕಬಡ್ಡಿ ಪಂದ್ಯಾಟ ನಡೆಯಲಿದೆ. ಈ ಪಂದ್ಯಾಟಕ್ಕೆ ಸಿದ್ಧತೆಗಳು ನಡೆಯುತ್ತಿದೆ ಎಂದರು. 22 ಮತ್ತು 23ನೇ ತಾರೀಕಿಗೆ ಐವರ್ನಾಡಿನ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಒಂದು ಆಟದ ಮೈದಾನದಲ್ಲಿ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಸುಪ್ರಸಿದ್ಧ ಬೆಂಗಳೂರಿಂದ, ತಮಿಳುನಾಡು ಮತ್ತು ಕೇರಳ ಈ ಒಂದು ಕಡೆಯಿಂದ ಬರುವಂಥ ಸುಮಾರು 7 ಟೀಮುಗಳು ಬೆಂಗಳೂರು ಕಡೆಯಿಂದ ಟೀಮುಗಳು ನಮಗೆ ಬರ್ತಾ ಇದೆ. ಉಳಿದ 6 ಟೀಮುಗಳು ನಮ್ಮ ಜಿಲ್ಲೆ, ಕೇರಳ ಈ ಭಾಗದಿಂದ ಟೀಮುಗಳು ಭಾಗವಹಿಸ್ತಾ ಇದೆ. 22 ಮತ್ತು 23ನೇ ತಾರೀಕಿಗೆ ಸುಮಾರು 18 ಮ್ಯಾಚ್ಗಳನ್ನು ಒಳಗೊಂಡ ಆ ಒಂದು ಇದು ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಸಮಸ್ತ ಜನ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ಭರದಿಂದ ಈ ಒಂದು ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ಕ್ರೀಡಾ ಅಭಿಮಾನಿಗಳಾದ ತಾವೆಲ್ಲರೂ ಆ ಒಂದು 22 ಮತ್ತು 23ಕ್ಕೆ ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ತಾವೆಲ್ಲರೂ ಬಂದು ವೀಕ್ಷಣೆ ಮಾಡಬೇಕು ಅಂತ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೆಳೆಯರ ಬಳಗ ಐವರ್ನಾಡಿನ ಅಧ್ಯಕ್ಷರಾದ ಸಾತ್ವಿಕ್ ಕುದುಂಗು, ಸಂಚಾಲಕರಾದ ವಾಸುದೇವ ಬೊಳುಬ್ಯಲು, ಸ್ವಾಗತ ಸಮಿತಿ ಸಂಚಾಲಕರಾದ ದಿನೇಶ್ ಮಡ್ತಿಲ, ಆರ್ಥಿಕ ಸಮಿತಿ ಸಂಚಾಲಕ ಹರೀಶ್ ರಾವ್ ಉದ್ದಂಪಾಡಿ, ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕಣಿಲೆಗುಂಡಿ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. VNR Gold.